ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನ ಸವಾಲಾಗಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಜಯಗಳಿಸಲು ಸಾಧ್ಯವಾಗಿದೆ. ನಿರೀಕ್ಷೆಗಿಂತ ಮೀರಿ ಮತದಾರರ ಓಲೈಕೆಯಾಗಿದ್ದು, ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುವುದೆಂದು ಕೇಂದ್ರದ ಸಾಂಖ್ಯಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ಹೇಳಿದರು. ಮುಂದಿನ ಲೋಕಸಭೆ ಮತ್ತು ನಗರಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಳಿಯ ನಿಸರ್ಗ ನಿಲಯದಲ್ಲಿ ನಡೆದ ಸೌಹಾರ್ದ ಕೂಟ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯಾವುದೇ ವಿಚಾರದಲ್ಲಾದರೂ ಕಾನ್ಫಿಡೆನ್ಸ್ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರದು. ಇದಕ್ಕೆ ಹಿನ್ನೆಲೆ ಎಂಬಂತೆ ಕಾಂಗ್ರೆಸ್ನ ಅನಾಚಾರ ಹಿಂದುತ್ವದ ಮೇಲಿದ್ದ ಭಾವನೆ ಮುಳ್ಳಾಗಿದ್ದು, ಸಾಮೂಹಿಕ ಜನರ ಭಾವನೆಗೆ ಸ್ಪಂದಿಸುವಂತಿದ್ದ ಬಿಜೆಪಿಗರಿಗೆ ಈ ಬಾರಿಯ ಚುನಾವಣೆ ಫಲಿತಾಂಶ ನೀಡಿದೆ ಎಂದರು. ಇದ್ದಂಥ ಕಾಂಗ್ರೆಸ್ನವರು ಮಾಡಿದಂಥ ಅನ್ಯಾಯ ಅನಾಚಾರಗಳು, ಒಂದು ರೀತಿಯಲ್ಲಿ ನಮ್ಮಲ್ಲಿದ್ದಂಥ ಆ ಹಿಂದುತ್ವದ ಮನೋಭಾವನೆ, ಇದೆಲ್ಲವೂ ಕೂಡ ನಮಗೆ ಭಾರಿ ಅದ್ಭುತವಾದಂಥದ್ದು. ಯಾವುದೇ ಈ ಕೋಸ್ಟಲ್ ಬೆಲ್ಟ್ ಉತ್ತರ ಕನ್ನಡದಿಂದ ಹಿಡಿದು ಪೋರ್ಷನ್ ಆಫ್ ಶಿವಮೊಗ್ಗ, ಚಿಕ್ಕಮಗಳೂರಿಂದ ಹಿಡಿದು ಹೀಗೆ ಕೊಡಗಿನವರೆಗೆ, ಇದು ಯಾವುದೇ ವ್ಯಕ್ತಿಯ ವರ್ಚಸ್ಸಿಂದ, ಯಾವುದೇ ಬೇರೆ ವರ್ಚಸ್ಸಿಂದ ಆಗಿರುವಂಥದ್ದಲ್ಲ. ಇದೊಂದು ಸಾಮೂಹಿಕವಾದಂಥ ಎಲ್ಲರ ಮನಸ್ಸಿನಲ್ಲಿರುವಂಥ ಭಾವನೆಗೆ ಒಂದು ಪ್ರತಿಬಿಂಬ ಬಂದಂಥ ಚುನಾವಣೆಯ ಫಲಿತಾಂಶ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. CETಗೆಲ್ಲ ಹೋದರೆ ನಿಮ್ಮದೇ ಮಾರ್ಕ್ ಕೇಳ್ತಾರೆ, 95 ಸಿಕ್ಕಿದ್ರೆ ಕೊಡ್ತಾರೆ. ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 2 ಜನ ಒಟ್ಟಿಗೆ ಸೇರಿ CETಗೆ ಹೋಗಿದ್ದಾರೆ, 2 ಮಾರ್ಕ್ ಸೇರಿಸಿ ಅವ್ರಿಗೇನು ಸೀಟ್ ಕೊಟ್ಟಿದ್ದಾರೆ, ಸೀಟ್ ಪಡ್ಕೊಂಡಿದ್ದಾರೆ ಅವರು. ಆ ರೀತಿಯ ಒಂದು ವ್ಯವಸ್ಥೆಗಳಾಗಿದೆ. 37 ಸ್ಥಾನಗಳನ್ನು ಪಡೆದವರು ರಾಜ್ಯದ ಮುಖ್ಯಮಂತ್ರಿ. ಕೇವಲ ರಾಜಕಾರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮುಂದೊಂದೀಚೆ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನು ಕೂಡ ಹೇಗೆ ಆ ನಾಗರ ಹಾವಿಗೆ ಮದ್ದು ಹಾಕಿ ಹೆಡೆ ಅದನ್ನು ಮುಚ್ಚಿಸಿ ಬುಟ್ಟಿಯೊಳಗೆ ಹಾಕ್ತಾರೆ, ಅದೇ ರೀತಿ ಸಿದ್ದರಾಮಯ್ಯರನ್ನು ಕೂಡ ಮ್ಯಾನೇಜ್ ಮಾಡುವಂಥ ಕೆಲಸ ಕಾರ್ಯಗಳು ನಡೆದವು. ವೇದಿಕೆಯಲ್ಲಿ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ತಾಲೂಕು ಮಂಡಲಾಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ನಗರ ಮಂಡಲಾಧ್ಯಕ್ಷ ಜೀವನ್ ದರ್ಜೇನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಬಿಜೆಪಿ ಮುಖಂಡ ಅಪ್ಪಯ್ಯ ಮಣಿಯಾಣಿ ಮೊದಲಾದವರು ಉಪಸ್ಥಿತರಿದ್ದರು.